ಮಂಗಳೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿರುವ ಮಂಗಳ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗಣೇಶೋತ್ಸವಕ್ಕೆ ಕೇಳಿಬಂದ ಅಪಸ್ವರಗಳ ನಡುವೆಯೂ ಅದೇ ಸ್ಥಳದಲ್ಲಿ ಉಪಕುಲಪತಿಗಳ ಸಮಕ್ಷಮದಲ್ಲಿ ಪರಿಸರ ಪೂರಕ ಗಣೇಶನ ವಿಗ್ರಹವನ್ನಿಟ್ಟು ಗಣೇಶೋತ್ಸವದ ಆಚರಣೆ ನಡೆದಿದೆ. ಮುಂಜಾಗ್ರತಾ ಕ್ರಮವಾಗಿ ಕೊಣಾಜೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಸುತ್ತ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ನಸುಕಿನ ಜಾವ ಬಂದೋಬಸ್ತ್ ನಡುವೆ ಗಣೇಶನ ವಿಗ್ರಹವನ್ನ ಮಂಗಳ ಸಭಾಂಗಣಕ್ಕೆ ತರಲಾಯಿತು. ಸ್ಥಳೀಯ ಅರ್ಚಕ ಸುದರ್ಶನ್ ಭಟ್ ನೇತೃತ್ವದಲ್ಲಿ ನಡೆದ ಗಣಹೋಮದಲ್ಲಿ ಉಪಕುಲಪತಿಗಳು ಕುಳಿತು ಭಾಗವಹಿಸಿ ನಂತರ ಕುಲಸಚಿವರು ಉಪಕುಲಪತಿಗಳು ಸೇರಿಕೊಂಡು ಗಣೇಶನ ಪ್ರತಿಷ್ಠಾಪನೆ ನಡೆಸಿದ್ರು. ಈ ಸಂದರ್ಭ ಗಣೇಶೋತ್ಸವದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಸುರತ್ಕಲ್ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಸತೀಶ್ ಕುಂಪಲ, ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ದಾಮೋದರ್ ಮತ್ತಿತರರು ಉಪಸ್ಥಿತರಿದ್ದರು. ಬಂದೋಬಸ್ತ್ನಲ್ಲಿ ಡಿಸಿಪಿ ಸಿದ್ಧಾರ್ಥ ಗೋಯಲ್, ಎಸಿಪಿ ಪಿಎ ಹೆಗ್ಡೆ, ಸಿಸಿಬಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಭಾಗಿಯಾಗಿದ್ದರು. ಆರಾಧನೆ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಇದು ಮುಂದುವರಿಬೇಕು ಅಂತ ನಮ್ಮ ಮನಸ್ಸಿನಲ್ಲಿರುವಂಥದ್ದು. ದುರ್ದೈವ ಅಂದರೆ ನಮ್ಮ ದೇಶ ಇದು ಸಹಸ್ರಾರು ವರ್ಷಗಳಿಂದ ಹಿಂದೂಗಳ ದೇಶ. ಇದು ಹಿಂದೂಗಳ ದೇಶ ಅಂದರೆ ಯಾರು ಬೇಕಾದ್ರೂ ಬದುಕೋದಕ್ಕೆ ಏನು ಸಮಸ್ಯೆ ಏನಿಲ್ಲ ನಮಗೆ. ಆದರೆ ಇಲ್ಲಿರುವ ಮೂಲ ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು ಅದು ನಮ್ಮೆಲ್ಲರ ಕಲ್ಪನೆ ಇರುವಂಥದ್ದು. ಆದರೆ ದುರ್ದೈವದಿಂದ ಒಂದಷ್ಟು ಈಗ ಇವತ್ತು ವಿನಾಯಕನ ಪೂಜೆ ದೇಶದಾದ್ಯಂತ ನಡೆದಿದೆ. ನಾಳೆ ನಾಡ್ದು ನಿಮಗೆ ಒಂದು ಸ್ವಲ್ಪ ಆಹಾರ ಸಿಗ್ತದೆ. ಅಲ್ಲಿ ಕಲ್ಲು ಬಿಸಾಡಿದರು, ಇಲ್ಲಿ ಗಲಾಟೆ ಮಾಡಿದರು ಅಂತ. ಇದು ಆಗಬಾರದು ಅಂತ ನಮ್ಮ ಮನಸ್ಸಲ್ಲಿರೋದು. ಬೇರೆಯವರು ಮುಸಲ್ಮಾನ ಒಂದು ವಿಶ್ವಾಸ, ನಂಬಿಕೆ ನಮ್ಮದು. ನಮ್ಮ ನಂಬಿಕೆ ಏನಾಗೆ ಗಣಪತಿಯನ್ನು ಮಾಡ್ತಾ ಹೋದಾಗ ಒಂದು ಸಣ್ಣ ಮಟ್ಟಿನ ಇದಾದರೂ ಅದು ಎತ್ತರಕ್ಕೆ ಇರುವುದು ಅಂತ. ಎತ್ತರಕ್ಕೆ ನಮಗೆಲ್ಲರೂ ಎತ್ತರಕ್ಕೆ ನಮ್ಮನ್ನು ಏರಿಸ್ತಾನೆ ಅಂತ. ಅದು ಮುಂದಿನ ಸತ್ಯ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಇಲ್ಲಿದ್ದಂಥ ಯಾರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರ ಸಹಕಾರ ಭಾರಿ ದೊಡ್ಡದು, ಅವರ ನಂಬಿಕೆ ಭಾರಿ ದೊಡ್ಡದು. ಅವರಿಗೂ ಗಣಪತಿಯ ಮೇಲಿರುವಂಥ ನಂಬಿಕೆ ಅಥವಾ ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ಇರುವಂಥ ನಂಬಿಕೆ ಅದು ಇದನ್ನು ಸುಸೂತ್ರವಾಗಿ ನಡೆಯುವ ಹಾಗೆ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ದೇಶದಲ್ಲಿ ಶಾಂತಿ ಇರಲಿ, ನೆಮ್ಮದಿ ಇರಲಿ, ನಡೆಸಬೇಕನ್ನುವಂಥ ಒಂದು ಯೋಚನೆ ನಡೆದಿತ್ತು. ಏನೇ ಬಂದರೂ ಸಹ ಎಲ್ಲ ವಿಘ್ನಗಳನ್ನು ಇವತ್ತು ನಾವು ದಾಟಿ ಗಣೇಶನ ಆಶೀರ್ವಾದದೊಂದಿಗೆ ಇಲ್ಲಿ ಹಿಂದೆ 2-3 ವರ್ಷಗಳಿಂದ ನಡೀತಾ ಬಂದಿದೆ. ಅದೇ ಜಾಗದಲ್ಲಿ ಇವತ್ತು ಗಣೇಶನನ್ನು ಕೂರಿಸಿ ಪೂಜೆ ಮಾಡುವಂಥ, ಗಣೇಶನ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಮಯ ಇವತ್ತು ಒದಗಿ ಬಂದಿದೆ. ಕಾರಣಕರ್ತರಾದ ಎಲ್ಲರಿಗೂ ಸಹ ಸರ್ಕಾರದಿಂದ ಮತ್ತು ರಾಜ್ಯಪಾಲರಿಂದ ಸಹ ಸೂಚನೆಗಳು ಏನೆಲ್ಲ ಬಂದಿದೆ. ಗೌರ್ಮೆಂಟಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ ಬಂತು. ಆ ಡೈರೆಕ್ಷನ್ ಇಟ್ಕೊಂಡು ನಾನು ಇಲ್ಲಿ ರಿಜಿಸ್ಟರ್ ಆಗಿ ಚಾರ್ಜ್ ತಗೊಂಡು ಆವತ್ತಿನ ದಿವಸನೇ ಇವತ್ತು ಒಂದು ಮೀಟಿಂಗ್ ಮಾಡಿದ್ವಿ. ಸದ್ಭಾವನಾ ಮೀಟಿಂಗ್ ಅಂತ. ಸ್ಟೂಡೆಂಟ್ಸ್ನ ಕರಿಬೇಕು, ದೆನ್ ಪ್ರಾಧ್ಯಾಪಕರು ಮತ್ತು ನಮ್ಮ ಮಿನಿಸ್ಟ್ರಿಯಲ್ ಸ್ಟಾಫ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಡೈರೆಕ್ಷನ್ ಬಂದಿತ್ತು. ಹಿಂದೆ ಏನು ಇಲ್ಲಿ ಗಣೇಶೋತ್ಸವನ ಮಾಡಿದ್ರು, ಆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ಆಡಿಟ್ ಅಬ್ಸರ್ವೇಷನ್ಸ್ ಇತ್ತು. ಯಾವ ಇದನ್ನ ಇಟ್ಕೊಂಡು ನೀವು ಹಣನೆಲ್ಲ ಇಲ್ಲಿ ಕೊಟ್ಟಿದ್ದೀರಿ ಅಂತ.